ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಸೊ ಇವತ್ತು ಬೆಳಿಗ್ಗೆ ಹೊರಟಾನೆ ಎಲ್ಲರೂ ಕೂಡ ಫುಡ್ ಲಕ್ ಅಂತ ಹೇಳಿದ್ರು. ಯಾಕೆ ಗೊತ್ತಾ? ಅಫ್ಕೋರ್ಸ್ ಎಲ್ಲ ಫುಡ್ ಲವರ್ಸ್ ಅಂಡ್ ಫುಡ್ ಮಾಡುವಂತಹ ರೆಸಿಪೀಸ್ ಗಳನ್ನು ಇನ್ವೆಂಟ್ ಮಾಡ್ತಾರಲ್ವಾ. ಸೊ ಅವ್ರು ಎಲ್ರಿಗೂ ಕೂಡ ಇವತ್ತಿನ ಎಪಿಸೋಡ್ ಡೆಡಿಕೇಟ್ ಮಾಡ್ತಾ ಇದ್ದಾವೆ. ಅಂಡ್ ಎಸ್ ಅಫ್ಕೋರ್ಸ್ ಇದು ನಿಮ್ಮ ಫೇವರೇಟ್ ಕುಕಿಂಗ್ ಶೋ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂತ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಮತ್ತು ಟೂತ್ ಬ್ರಷ್ ಮತ್ತು ಲವ್ ಮಾರ್ಕ್ ಬ್ಯೂಟಿ ಸೋಪ್. ಎಸ್ ವೀಕ್ಷಕರೇ, ನಾನು ಫಸ್ಟೇ ಹೇಳಿದೆ ಫುಡ್ ಲಕ್ ಅಂತ ಹೇಳ್ತೇವೆ. ಸೊ ಗುಡ್ ಲಕ್ ಜೊತೆಗೆ ಒಂದು ಫುಡ್ ಲಕ್ ಕೂಡ ಮ್ಯಾಚ್ ಆಗುತ್ತೆ. ಯಾಕೆ ಗೊತ್ತಾ? ಸೊ ಹೊಸತಾದಂತಹ ಫುಡ್ ಇನ್ವೆಂಟ್ ಆದಾಗ ಅದು ಖುಷಿ ಆಗುತ್ತೆ, ನಾಲ್ಗೆಗೂ ವಾವ್ ಅಂತ ಅನಿಸುತ್ತೆ. ಸೊ ವಾವ್ ರೆಸಿಪೀಸ್ಗಳು ನಮ್ಮ ಅಡುಗೆ ಮನೆಯಲ್ಲಿ ಆಗುತ್ತೆ. ಅಂಡ್ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ರೆಸಿಪಿ ಹೇಳ್ಕೊಡ್ಲಿಕ್ಕೆ, ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ಗೆಸ್ಟ್ ಆಗಿ ಶ್ರೀಮತಿ ಬಬಿತಾ ಡಿಸೋಜ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹೆಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಸೊ ನನ್ಗನ್ಸುತ್ತೆ ರೀಸೆಂಟ್ ಆಗಿ ಕೆಲವೊಂದು ಎಪಿಸೋಡ್ಗಿಂತ ಮುಂಚೆ ಒಮ್ಮೆ ಸಿಕ್ಕಿದ್ರಿ. ಒಂದು ಚಿಕನ್ ಅಲ್ಲಿ ಬಹಳ ಚೆನ್ನಾಗಿರುವಂತ ರೆಸಿಪಿ ಹೇಳ್ಕೊಡ್ತೀನಿ. ನಾನು ಟ್ರೈ ಬೇರೆ ಮಾಡಿದೆ, ಬಟ್ ವಂಡರ್ಫುಲ್ ಆಗಿತ್ತು ಅದು. ಥ್ಯಾಂಕ್ ಯು. ಸೊ ನೀವು ನಮ್ಮ ಅಡುಗೆ ಮನೆಗೆ ಬಂದಾಗ ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ಕೊಡ್ತೀರಾ. ಬಟ್ ಬಿಫೋರ್ ದಟ್ ಹೇಗಿದೆ ಈಗ ಡೈಲಿ ರುಟೀನ್? ಮಕ್ಕಳು ಒನ್ಸ್ ಅಗೈನ್ ಬ್ಯಾಕ್ ಟು ಸ್ಕೂಲ್ ಅಲ್ವಾ? ಹೌದು, ಒಬ್ಬ ಸ್ಕೂಲಿಗೆ ಹೋಗ್ತಿದ್ದಾನೆ, ಸೊ ಇನ್ನೊಬ್ಳು ಮನೇಲಿದ್ದಾಳೆ. ಸೊ ಈಗ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ ಫಾರ್ ಮೀ ಅಂತ ನನಗಾಗಿ. ಸೊ ನನ್ನ ಫೀಲ್ಡ್ ಅಲ್ಲಿ ಏನಾದ್ರು ಜಾಬ್ಸ್ ಇದ್ರೆ ನಾನು ಟ್ರೈ ಮಾಡ್ತಾ ಇದ್ದೇನೆ. ಲೆಟ್ಸ್ ಸಿ ಅಲ್ವಾ, ಸಿಗ್ಲಿ, ಆದಷ್ಟು ಬೇಗ ಜಾಬ್ ಸಿಗ್ಲಿ. ಅದರ ನೋಡಿ ಸ್ವಲ್ಪ ರಜೆ ಬೇರೆ ಕೊಡ್ಲಿ, ಯಾಕಂತ ಹೇಳಿದ್ರೆ ನಮ್ಗೆ ಹೊಸ ರೆಸಿಪಿ ಹೇಳ್ಕೊಡ್ಬೋದಲ್ಲ. ಬಟ್ ಏನ್ ಹೇಳ್ಕೊಡ್ತಾ ಇದ್ರಿ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ? ಇವತ್ತೊಂದು ಸಲಾಡ್, ರಾಜ್ಮಾ ಸಲಾಡ್ ಹೇಳಿಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಚಿಕನ್ ಗ್ರೀನ್ ಮಸಾಲ. ಒಂದು ಮ್ಯಾಂಡೇಟರಿ ಚಿಕನ್ ರೆಸಿಪಿ ಇದ್ದೇ ಇರುತ್ತೆ, ಚಿಕನ್ ಗ್ರೀನ್ ಮಸಾಲ ಅಂಡ್ ರಾಜ್ಮಾ ಸಲಾಡ್. ವಾವ್, ವೆರಿ ನೈಸ್. ಎರಡು ಸೌಂಡ್ಸ್ ಗುಡ್. ಹೋಗುವ ಕಿಚನ್ ಗೆ, ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಹಾಗಾದ್ರೆ ನಾವು ರಾಜ್ಮಾ ಸಲಾದ್ ಮಾಡ್ತಾ ಇರೋದಲ್ವಾ? ಸೊ ರಾಜ್ಮಾ ಅಂತ ಹೇಳಿದ್ರೆ ನನ್ಗೆ ಅನಿಸುತ್ತೆ ದೊಡ್ಡ ಅವರೆಕಾಳು ತರನೇ ದೊಡ್ಡ ಸೈಜ್ ಅಲ್ಲಿ ಬರುತ್ತೆ, ಬ್ರೌನಿಶ್. ಕಿಡ್ನಿ ಬೀನ್ಸ್. ಇದು ನಾನು ಮೊದಲೇ ಬೇಯಿಸಿ ತಂದಿದ್ದೇನೆ. ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸಿಡ್ಬೇಕು. ಒಂದು 2 to 3 ವಿಸಿಲ್ ಸಾಕಾಗ್ತದೆ. ಅಂದ್ರೆ ಆಲ್ಮೋಸ್ಟ್ 5 hours ನಾವು ಇದನ್ನ ನೆನೆಸಿಡ್ಬೇಕು. ಅಂದ್ರೆ ರಾತ್ರಿ ನೆನೆಸಿಟ್ರೆ ಬೆಳಗ್ಗೆಗೆ ನಮ್ಗೆ ಕರೆಕ್ಟ್ ಆಗ್ತದೆ. ಸಂಜೆ ಬೇಕಾದ್ರೆ ಬೆಳಗ್ಗೆ ನೆನೆಸಿಡ್ಬೇಕು, ಬಟ್ ನೆನೆಸಿಡ್ಬೇಕು. ಹೌದು, ನೆನೆಸಿಟ್ರೆ ಅದರಲ್ಲಿದ್ದ ಟಾಕ್ಸಿಕ್ ಎಲ್ಲ ಹೋಗ್ತದೆ. ಸೊ ಇದು ನಾನು ಒಂದು ಬೌಲಿನಷ್ಟು, ಅಂದ್ರೆ ಆಲ್ಮೋಸ್ಟ್ 100 grams. ಇದು ಮಾತ್ರ ನಾನು ಬೇಯಿಸಿದ್ದದ್ದು. ಸೊ ನೆನೆಸಿ ಬೇಯಿಸಿಟ್ಟಂತದ್ದು ರಾಜ್ಮಾ. ಇದಕ್ಕೆ ಎಲ್ಲ ನಾವು ನಾರ್ಮಲ್ ಸಲಾಡಿಗೆ ಅಂತ ಯೂಸ್ ಮಾಡ್ತೇವೆ ಅದೇ ವೆಜಿಟೇಬಲ್ಸ್ ಹಾಕಬೇಕು. ಸೊ ಇದರಲ್ಲಿ ಒಂದು ಸೌತೆಕಾಯಿ, ಕುಕುಂಬರ್ ಅಲ್ವಾ? ಡಿಪೆಂಡ್ಸ್ ಆನ್ ಆರ್ ಟೇಸ್ಟ್, ನಮಗೆ ಹೇಗೆ ಬೇಕು ಹಾಗೆ ಏನೆಲ್ಲ ಬೇಕು ಅದೆಲ್ಲ ಹಾಕಬಹುದು. ಕ್ಯಾರೆಟ್ ಹಾಕೊಳ್ಳಬಹುದು, ಕ್ಯಾರೆಟ್ ಹಾಕಬಹುದು, ಮತ್ತೆ ಗ್ರೀನ್ ಆಪಲ್ ಹಾಕಬಹುದು, ಅದು ಕೂಡ ಹಾಕಬಹುದು. ಒಂದು ಟೊಮ್ಯಾಟೊ. ಸೊ ಬೇಸಿಕಲಿ ಸಲಾಡ್ ಮಾಡುವಾಗ ನನ್ಗನಿಸಿದೆ ಇದು ಕುಕಿಂಗ್ ವಿದೌಟ್ ಫೈರ್ ಎಲ್ಲ ಮಾಡಬಹುದಲ್ವಾ? ನಾವು ಇದರಲ್ಲಿ ಆಲ್ರೆಡಿ ಕುಕ್ ಮಾಡಿದ್ದು. ಎಲ್ಲಿಯಾದ್ರೂ ಸ್ವಲ್ಪ ಕನ್ಸೆಷನ್ ಕೊಟ್ರೆ ಮನೆಯಿಂದ ಕುಕ್ ಮಾಡಿ ತರಲು ಅದು ಕ್ಯಾನ್ ಸಿಗುತ್ತೆ ಅಲ್ಲ, ಸೊ ಅದು ಯೂಸ್ ಮಾಡಬಹುದು. ಆನಿಯನ್ ಒಂದು ತಗೊಂಡಿದ್ದೇನೆ. ಇದೆಲ್ಲ ನಾನು ಸ್ಕ್ವೇರ್ ಅಲ್ಲಿ ಸ್ಮಾಲ್ ಪೀಸಸ್ ಮಾಡಿದ್ದೇನೆ. ಬೇಕಾದ್ರೆ ಲಾಂಗ್ ಅದು ನಮಗೆ ಗ್ರೇಟರ್ ಇರುತ್ತಲ್ಲ, ಅದರಲ್ಲಿ ಕೂಡ ನಮಗೆ ಯಾವ ಶೇಪ್ ಬೇಕು ಹಾಗೆ ಮಾಡಬೇಕು. ಆಮೇಲೆ ಸ್ವಲ್ಪ ಜಿಂಜರ್, ಜಸ್ಟ್ ಫಾರ್ ದ ಟೇಸ್ಟ್ ಅಂತ. ಆಮೇಲೆ ಚಿಲ್ಲೀಸ್ ಕೂಡ ನಾನು ಇದು ತುಂಬಾ ಸಪೂರ ಕಟ್ ಮಾಡಿದ್ದೇನೆ. ತಿನ್ನುವಾಗ ನಮ್ಗೆ ಅಷ್ಟು ಗೊತ್ತಾಗುದಿಲ್ಲ, ಬಟ್ ಮಕ್ಕಳೆಲ್ಲ ಇದ್ರೆ ನಾವು ಜಸ್ಟ್ ಇದ್ರದ್ದು ಬೀಜ ಮಾತ್ರ ಹಾಕ್ಬೋದು ಸ್ಲಿಟ್ ಮಾಡಿ.
ಅಟ್ ಎನಿ ಕೇಸ್ ಚಿಲ್ಲಿ ಹಾಕದಿದ್ರೆ ಪೆಪ್ಪರ್ ಕೂಡ ಯೂಸ್ ಮಾಡಬಹುದು. ಈಗ ಬೇಕಾ ಪೆಪ್ಪರ್? ಈಗ ಬೇಡ, ಚಿಲ್ಲಿ. ಇದರಲ್ಲಿ ನಾನು ಹರ್ಬ್ಸ್ ಪೌಡರ್ ಅಂತ, ಇದು ಆಪ್ಷನಲ್, ಸ್ವಲ್ಪ ಟೇಸ್ಟ್ ಜಾಸ್ತಿ ಎನ್ಹಾನ್ಸ್ ಮಾಡುತ್ತೆ. ಸೊ ನಮ್ಗೆ ಇದು ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಅವೈಲೇಬಲ್. ಇದಕ್ಕೆ ಏನ್ ಹೇಳ್ತಾರೆ? ಹರ್ಬ್ಸ್ ಪೌಡರ್. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಇದರಲ್ಲಿ ನಾನು ಗಾರ್ಲಿಕ್ ಉಂಟು, ಮತ್ತೆ ಒರೆಗಾನೋ ಎಲ್ಲ ಮಿಕ್ಸ್ ಆಗಿ ಉಂಟು, ಎಲ್ಲ ಹರ್ಬ್ಸ್. ಇಲ್ಲಿ ಸ್ವಲ್ಪ ಹಾಕಿದ್ರೆ ಜಸ್ಟ್ ಫಾರ್ ದ ಟೇಸ್ಟ್. ಓಕೆ, ಇದೆಲ್ಲ ಜಟ್ಪಟ ಆಗುತ್ತೆ, ಸಲಾಡ್ ಫಾಸ್ಟ್ ಆಗುತ್ತೆ ಅಲ್ವಾ? ಅಂಡ್ ಸ್ವಲ್ಪ ಸಾಲ್ಟ್. ಅಲ್ಲಿ ಸಾಲ್ಟ್ ನಾವು ಸ್ವಲ್ಪ ನೋಡಿ ಹಾಕ್ಬೇಕು, ಅದು ಸ್ವಲ್ಪ ಹಾಕ್ಬೇಕು, ಯಾಕಂತ ಹೇಳಿದ್ರೆ ಆಲ್ರೆಡಿ ಕಿಡ್ನಿ ಬೀನ್ಸ್ ಅಲ್ಲಿ ಉಂಟು ಇರುತ್ತೆ ಅಲ್ವಾ? ಓಕೆ. ಆಮೇಲೆ ಲಾಸ್ಟಿಗೆ ಒಂದು ಲೆಮನ್. ಓಕೆ. ಇದನ್ನು ಎಲ್ಲ ಮಿಕ್ಸ್ ಮಾಡಿದ್ರೆ ಆಯ್ತು. ಸೊ ಇದು ಡಯಟಿಗೆಲ್ಲ ತುಂಬಾ ಒಳ್ಳೇದಂತ ಕಾಣುತ್ತೆ ಅಲ್ವಾ? ಹೌದು. ಕಿಡ್ನಿ ಬೀನ್ಸ್ ನಮ್ದು ಕೊಲೆಸ್ಟ್ರಾಲ್ ರಿಡ್ಯೂಸ್ ಮಾಡ್ಲಿಕ್ಕೆ ತುಂಬಾ ಒಳ್ಳೇದು. ಯಾರಿಗಾದ್ರೂ ವೇಟ್ ಲಾಸ್ ಮಾಡ್ಬೇಕಾದ್ರೆ ಇವರು ಬೆಳಗ್ಗೆ ಅಥವಾ ಆಫ್ಟರ್ನೂನ್ ಇದು ತಿನ್ಬಹುದು, ರಾಜ್ಮಾ ಸಲಾಡ್. ಮತ್ತೆ ಡಯಾಬಿಟಿಸ್ ಇದ್ದವರು ಕೂಡ ಯೂಸ್ ಮಾಡಬಹುದು. ಆಮೇಲೆ ಇದು ಸ್ಕಿನ್ ಗೆ ಕೂಡ ತುಂಬಾ ಒಳ್ಳೇದು, ತುಂಬಾ ಚಂದ ಕಾಣ್ತೇವೆ ನಾವು, ಸ್ಕಿನ್ ಗ್ಲೋ ಆಗ್ತದೆ ಇದರಿಂದ ರಾಜ್ಮಾ ಸೀಡ್ಸ್. ಸೊ ಎಷ್ಟು ಸಮಯ ತಿನ್ಬೇಕಾದಿತ್ತು ಇದು ಸ್ಕಿನ್ ಅಷ್ಟು ಚೆನ್ನಾಗಿ ಗ್ಲೋ ಆಗ್ಬೇಕಾದ್ರೆ? ಇದು ನಮ್ಗೆ ಡೈಲಿ ತಿನ್ಲಿಕ್ಕೆ ಆಗಲ್ಲ ಅಲ್ವಾ? ಸೊ ಮೇ ಬಿ ಒನ್ಸ್ ಇನ್ ಅ ವೀಕ್. ಓಕೆ. ಜಸ್ಟ್ ಇದು ಹೈ ಇನ್ ಪ್ರೋಟೀನ್ಸ್, ಮ್ಯಾಗ್ನೇಷಿಯಂ ಎಲ್ಲ. ಸೊ ನಮ್ಗೆ ಬೇಕಾದ ಪ್ರೋಟೀನ್ಸ್ ಇದರಲ್ಲೇ ಸಿಗುತ್ತೆ. ಆಮೇಲೆ ಇದರಲ್ಲಿ ಫೈಬರ್ ಜಾಸ್ತಿ ಉಂಟು. ಸೊ ನಮ್ಗೆ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ತುಂಬಾ ಈಸಿ. ಸೊ ದಪ್ಪಗಿದ್ದವರು ಸಣ್ಣಗಾಗ್ಲಿಕ್ಕೆ, ಸ್ವಲ್ಪ ಚೆನ್ನಾಗಿ ಕಾಣ್ಲಿಕ್ಕೆ ಒನ್ ಆಫ್ ದ ಆಪ್ಷನ್ ಅಂತ ಹೇಳ್ಬೋದು ಅಲ್ವಾ? ಸೊ ಅವರೆಲ್ಲ ಇದನ್ನು ಯೂಸ್ ಮಾಡಬಹುದು. ಆಮೇಲೆ ಸ್ಟಾರ್ಟರ್ಸ್ ಆಸ್ ಲೈಕ್ ಪಾರ್ಟೀಸ್ ಇದ್ರೆ ಒನ್ ಆಫ್ ದ ಸ್ಟಾರ್ಟರ್ ಆಗಿ ಇದನ್ನು ಯೂಸ್ ಮಾಡಬಹುದು. ಓಕೆ. ಓಕೆ, ಇದಾಯ್ತು. ಗಾರ್ನಿಶಿಂಗಿಗೆ ಇದು ಹಾಕಿದ್ರೆ ಆಯ್ತು. ಓಕೆ. ಇನ್ ಕೇಸ್ ಬೇರೆ ವೆಜಿಟೇಬಲ್ಸ್ ಗಳು ಇದ್ರೆ ಅದು ಆಡ್ ಮಾಡಬಹುದು ಅಲ್ವಾ? ಕಾರ್ನ್ಸ್ ಕೂಡ ಹಾಕಬಹುದು ಅಲ್ವಾ? ಕ್ಯಾಬೇಜ್ ಹಾಕಬಹುದು, ಕಾರ್ನ್ ಹಾಕಬಹುದು. ಅಂದ್ರೆ ನಾವು ಯಾವ್ದನ್ನ ಹಸಿಯಾಗಿ ತಿನ್ಲಿಕ್ಕೆ ಆಗ್ತದೆ, ಡಿಪೆಂಡ್ಸ್ ಆನ್ ನಮ್ಮ ಟೇಸ್ಟ್ ಮೇಲೆ. ಓಕೆ, ಎಸ್. ಸರ್ವ್ ಮಾಡುವ ಇನ್ನು. ಎಸ್, ಡನ್. ಸರ್ವ್ ಮಾಡ್ಕೊಳ್ಳೋಲ್ಲ. ಗಾರ್ನಿಶಿಂಗಿಗೆ ಸ್ವಲ್ಪ ಕೊರಿಯಂಡರ್ ಲೀವ್ಸ್. ಓಕೆ. ಆರೋಗ್ಯಕ್ಕೆ ಉತ್ತಮವಾದ ರಾಜ್ಮಾ ಸಲಾಡ್ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ನನ್ಗಂತೂ ಯಾವಾಗ್ಲೂ ಟೈಮ್ ಪಾಸಿಗೆ ಸಲಾಡ್ಸ್ಗಳು ಯಾವಾಗ್ಲೂ ಬೆಸ್ಟ್ ಅಂತ ನಂದೊಂದು ರೆಕಮೆಂಡೇಶನ್. ಅಂಡ್ ಯಾವಾಗ್ಲೂ ಒಂದೇ ತರದ ಸಲಾಡ್ಗಿಂತ ಈ ರಾಜ್ಮಾ ಹಾಕಿ ಮಾಡಿದಂತಹ ಸಲಾದ್ ದಿ ಬೆಸ್ಟ್ ಅಂತ ಕಾಣುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ವೆರಿ ಸಿಂಪಲ್. ಸೊ ದಿಢೀರಾಗಿ ಯಾವ ರೀತಿ ಮಾಡ್ಕೊಡೋದಂತ ನೋಡ್ಕೊಂಡು ಬನ್ನಿ. ರಾಜ್ಮಾ ಸ್ಯಾಲೆಡ್ ತಯಾರಿಸುವ ವಿಧಾನ. ಮೊದಲು ರಾಜ್ಮಾ ಕಾಳುಗಳನ್ನು 5 ರಿಂದ 6 ಗಂಟೆಗಳ ಕಾಲ ನೆನೆಸಿ ಬೇಯಿಸಿಟ್ಟುಕೊಳ್ಳಿ. ನಂತರ 1 ಕಪ್ ಹೆಚ್ಚಿದ ಸೌತೆಕಾಯಿ, ಹೆಚ್ಚಿದ ಟೊಮ್ಯಾಟೊ, ಈರುಳ್ಳಿ, ಶುಂಠಿ, ಸಣ್ಣಗೆ ಹೆಚ್ಚಿದ ಹಸಿಮೆಣಸು, ಮಿಕ್ಸ್ಡ್ ಹರ್ಬ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ. ಈಗ ಆರೋಗ್ಯಕರ ರಾಜ್ಮಾ ಸ್ಯಾಲೆಡ್ ಸವಿಯಲು ಸಿದ್ಧ. ಎಸ್. ಸೊ ಚೆನ್ನಾಗಿದೆ, ಈ ಥರನೇ ಟೇಸ್ಟ್ ಚೆನ್ನಾಗಿದೆ. ಬಟ್ ಕಂಪ್ಲೀಟ್ ಟೇಸ್ಟ್ ನಾನು ಆಮೇಲೆ ನೋಡ್ತೇನೆ. ಚಿಕನ್ ಐಟಮ್ ಅಂತೂ ಆಗ್ಲಿಕ್ಕಿದೆ ಅಲ್ವಾ? ಸೊ ಇದು ಸ್ವಲ್ಪ ಸೈಡ್ಗೆ ಇಡುವ. ಸೈಡ್ಗೆ ಅಂತ ಬಿಡ್ಲಿಕ್ಕಿಲ್ಲ, ಟೇಸ್ಟ್ ನೋಡ್ಲಿಕ್ಕಿದೆ. ಸೊ ಈ ನೆಕ್ಸ್ಟ್ ಮಾಡುವಂತಹ ರೆಸಿಪಿ ದಟ್ ಈಸ್ ಚಿಕನ್ ಗ್ರೀನ್ ಮಸಾಲ. ಏನೆಲ್ಲ ಬೇಕು ಎಲ್ಲ ನಾವು ರೆಡಿ ಮಾಡಿ ಇಟ್ಟಿರ್ತೇವೆ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂತ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಮತ್ತು ಟೂತ್ ಬ್ರಷ್, ಹಾಗೆಯೇ ದಟ್ ಈಸ್ ದಿ ಬೆಸ್ಟ್ ಆಗಿರುವಂತಹ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ನಮ್ಮೆಲ್ಲಾ ಸ್ಪಾನ್ಸರ್ಸ್ ನವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ ಮೂವಿಂಗ್ ಫಾರ್ ದ ನೆಕ್ಸ್ಟ್ ರೆಸಿಪಿ ಚಿಕನ್ ಗ್ರೀನ್ ಮಸಾಲಾ. ಎಸ್, ಬನ್ನಿ. ಎಸ್ ಮೇಡಮ್, ಸೊ ಚಿಕನ್ ಗ್ರೀನ್ ಮಸಾಲಾ ಅಂತ ಹೇಳಿದ್ರಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಕಾಣ್ತಾ ಇದೆ, ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡುವ. ಹೇಗೆ? ಓಕೆ,
ಮೊದಲು ನಾವು ಚಿಕನ್ ಅನ್ನು ಬೇಯಿಸ್ಲಿಕ್ಕೆ ಇಡೋಣ. ಚಿಕನ್ ಆಗ್ತಾ ಇರುವಾಗ ಮಸಾಲ ರೆಡಿ ಮಾಡ್ಕೊಳ್ಳುವ. ಸೊ ಇದು ಹಾಗಾದ್ರೆ ಚಿಕನ್ ಬಾಯ್ಲ್ ಮಾಡ್ಲಿಕ್ಕೆ ಇಡುವ ಅಲ್ವಾ? ಹೌದು. ಚಿಕನ್ ನಾವು ಬಾಯ್ಲ್ ಮಾಡುವ ಮೊದಲು ಒಂದು ಮೇ ಬಿ 10 to 15 ಮಿನಿಟ್ಸ್ ಸ್ವಲ್ಪ ಹಳದಿ, ಅರಶಿನ ಮತ್ತು ಸಾಲ್ಟ್ ಹಾಕಿ ಇಡಬೇಕು. ಅದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ. ಬೇಕಾಗ ಹಳದಿ ಹುಡಿ ಇಲ್ಲ, ನಾನು ಇದು ಆಲ್ರೆಡಿ ಹಾಕಿ ಇಟ್ಟಿದ್ದೇನೆ. ಈಗ ನಾವು ಡೈರೆಕ್ಟ್ ಆಗಿ ಕುಕ್ ಮಾಡ್ಲಿಕ್ಕೆ ಇಡೋಣ. ಆಯಿಲ್ ಕೊಡಿ. ಆಯಿಲ್ ಹಾಕ್ಲಿಯಾ? 2 ಸ್ಪೂನ್ ಹಾಕಿ. ಓಕೆ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು. ಚಿಕನ್ ಬೇಯಿಸುವಾಗ ನಾವು ಫಸ್ಟ್ ಅದಕ್ಕೆ ಈರುಳ್ಳಿ ಹಾಕ್ತೇವೆ. ಈರುಳ್ಳಿಯಲ್ಲಿ ಒಂದು ಸಾಕು. ಓಕೆ. ಒಂದು ಅಂತ ಹೇಳಿ ನಾನು ಇದರಲ್ಲಿ ಆಲ್ಮೋಸ್ಟ್ 250 ಗ್ರಾಮ್ಸ್ ಚಿಕನ್ ಉಂಟು. 1 kgಗೆ ಬೇಕಾದ್ರೆ ಒಂದು ದೊಡ್ಡ ಆನಿಯನ್ ಸಾಕು. ಇದರಲ್ಲಿ ನಾನು ಒಂದು ಚಿಕ್ಕದು ಆನಿಯನ್ ತಗೊಂಡಿದ್ದೇನೆ. ಅಂದ್ರೆ ನಾವು ಇದರಲ್ಲಿ ಆನಿಯನ್ ಜಾಸ್ತಿ ಯೂಸ್ ಮಾಡ್ತೇವೆ ಎಲ್ಲ ಕಡೆ. ಇಷ್ಟು ಸಾಕಾಗುತ್ತಲ್ವಾ? ಅದು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಬೇಕು ಅಷ್ಟೇ. ಇದು ನಾರ್ಮಲ್ ಪ್ರೊಸೀಜರ್. ನಾವು ಚಿಕನ್ ಗ್ರೇವಿ ಮಾಡುವಾಗ ಯಾವಾಗಲೂ ಚಿಕನ್ ನಾನು ಡೈರೆಕ್ಟ್ ಇಡೋದಿಲ್ಲ ಅಲ್ವಾ? ಸೊ ಫಸ್ಟಿಗೆ ಆಯಿಲ್ ಹಾಕಬೇಕು. ಆಯಿಲ್ ಮತ್ತು ಆನಿಯನ್ ಮತ್ತು ಟೊಮ್ಯಾಟೊ ಜೊತೆ ಬೇಯಿಸ್ಲಿಕ್ಕೆ ಇಡಬೇಕು. ಮತ್ತೆ ಮಸಾಲ ಹಾಕಬೇಕು. ಸೊ ಇದು ಗ್ರೀನ್ ಮಸಾಲ ಅಂತ ಹೇಳಿದ್ರಿ. ಸೊ ಆಕ್ಚುಲಿ ಇದರಲ್ಲಿ ಗ್ರೀನ್ ಇಂಗ್ರೀಡಿಯೆಂಟ್ಸ್ ಗಳು ಜಾಸ್ತಿ ಹಾಕಿ ಕಲರ್ ಟೆಕ್ಸ್ಚರ್ ಆತರ ಬರುತ್ತಾ? ಹೌದು, ಸೇಮ್ ಗ್ರೀನೇ ಬರುತ್ತೆ. ನಾವ್ ಇದರಲ್ಲಿ ರೆಡ್ ಚಿಲ್ಲಿ ಹಾಕಲ್ಲ, ನಾವು ಗ್ರೀನ್ ಚಿಲ್ಲಿ ಹಾಕ್ತೇವೆ. ಆಮೇಲೆ ಕೊರಿಯಾಂಡರ್ ಸೀಡ್ಸ್ ಕಮ್ಮಿ ಹಾಕಿ ಕೊರಿಯಾಂಡರ್ ಲೀವ್ಸ್ ಹಾಕ್ತೇವೆ. ಆಮೇಲೆ ಕೊಕೊನಟ್ ಇಲ್ಲಿ ಯೂಸ್ ಮಾಡಲ್ಲ. ಅಟ್ ಎನಿ ಕೇಸ್ ಬೇಕಾದ್ರೆ 1 ಸ್ಪೂನ್ or 2 ಸ್ಪೂನ್ ಹಾಕ್ಬೋದು. ಸಾಕು. ಈಗ ಚಿಕನ್ ಹಾಕೋಣ. ಸೊ ವಿತ್ ಬೋನ್ಲೆಸ್ ಎಲ್ಲವೂ ಆಗುತ್ತೆ. ಸ್ವಲ್ಪ ಹೊತ್ತು ಇದರಲ್ಲೇ ಬೇಯಬೇಕು. ಅಂದ್ರೆ ಮೇ ಬಿ 1 or 2 ಮಿನಿಟ್ಸ್. ಆಗ ಸ್ವಲ್ಪ ಗಟ್ಟಿ ಆಗ್ತದೆ ಚಿಕನ್. ಇಲ್ಲದಿದ್ರೆ ನಾವು ಇದು ಬೆಂದಾಗ ಅದು ಫುಲ್ ಮಾಂಸ ಬಿಡ್ತದೆ. ಇದರಲ್ಲಿ ಆದ್ರೆ ಜ್ಯೂಸಿ ಸ್ವಲ್ಪ ಬರುತ್ತೆ. ಸೊ ಒಂದು 2 ಮಿನಿಟ್ಸ್ ಹೀಗೇನೆ ಇರ್ಬೇಕಿದು. ಮತ್ತೆ ಎಲ್ಲ ಮಸಾಲಾ ಸಾಲ್ಟ್ ಎಲ್ಲ ಮತ್ತೆ ಲಿಡ್ ಕವರ್ ಮಾಡಿ. ಕವರ್ ಮಾಡ್ಲಿಯಾ? ಫೈನ್. ಜಸ್ಟ್ ಫಾರ್ 1 ಮಿನಿಟ್. 1 ಮಿನಿಟ್ ಅಷ್ಟೇ. ಓಕೆ. ಯಾಕಂದ್ರೆ ಅದು ಸ್ವಲ್ಪ ಎಳ್ಕೊಳ್ಳುತ್ತೆ ಮತ್ತೆ ಮಾಂಸ ಬಿಟ್ಕೊಳ್ಳಲ್ಲ, ಸ್ವಲ್ಪ ಜ್ಯೂಸಿ ಆಗಿ ಬರುತ್ತೆ. ಓಕೆ. 1 ಮಿನಿಟ್ ಆಯ್ತು. ಇದಕ್ಕೆ ಈಗ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಇದಕ್ಕೆ ಒಂದು ಟೊಮ್ಯಾಟೊ ತಗೊಂಡಿದ್ದೇನೆ ನಾನು. ಡೈರೆಕ್ಟ್ ಆಗಿ ಹಾಕೋದು. ಆಮೇಲೆ ಸ್ವಲ್ಪ ಒಗ್ಗರಣೆ ಸೊಪ್ಪು, ಆಮೇಲೆ ಸಾಲ್ಟ್. ಇದಕ್ಕೆ ನಾನು ಆಲ್ರೆಡಿ ಸಾಲ್ಟ್ ಆಗಿದ್ದೇನೆ. ಸೊ ನಾನೀಗ ಸ್ವಲ್ಪ ಹಾಕ್ತೇನೆ, ಮತ್ತೆ ಬೇಕಾದ್ರೆ ಹಾಕ್ಬೋದು. ಸ್ವಲ್ಪ ಅರಿಶಿನ ಕೊಡಿ. ಸೊ ದಿಸ್ ಇಸ್ ಅರುಣಾದವರ ಅರಿಶಿನ ಹುಡಿ. ಜಸ್ಟ್ ಅ ಪಿಂಚ್. ಮತ್ತೊಂದು ಲೆಮನ್. ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ನೀರು ಹಾಕೋದು ಬೇಡ. ಅಟ್ ಎನಿ ಕೇಸ್ ಬೇಕಾದ್ರೆ ಮತ್ತೆ ಹಾಕೋಣ. ಆಮೇಲೆ ಇದು ಸ್ವಲ್ಪ ಉರಿಯಲ್ಲೇ ಬೇಯಿಸಿ ಆಗ ನಾವು ಮಸಾಲ ಹಾಕ್ತದಲ್ಲ ರೆಡಿ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಮಸಾಲ ರೆಡಿ ಮಾಡೋಣ. ಸರಿ. ಸೊ ಇದು ಶಿಫ್ಟ್ ಮಾಡುವಲ್ಲ? ಹೌದು. ಎಸ್. ಇದಕ್ಕೆ ಎಣ್ಣೆ ಬೇಕಾ? ಎಣ್ಣೆ ಬೇಡ. ನಾನು ಫಸ್ಟಿಗೆ ಇದು ಡ್ರೈ ಇಂಗ್ರೀಡಿಯೆಂಟ್ಸ್ ರೋಸ್ಟ್ ಮಾಡ್ತೇನೆ ವಿದೌಟ್ ಆಯಿಲ್. ಇದು ಆಕ್ಚುಲಿ ನನ್ನ ಅತ್ತೆದು ರೆಸಿಪಿ. ಅವರು ಹೀಗೆ ಮಾಡೋದು. ಸೊ ನಮ್ಮ ಮನೆಯಲ್ಲಿ ಇದು ಫೇಮಸ್ ಅಂಡ್ ಫೇವರಿಟ್. ಸೊ ಅದೇ ಟೈಪ್ ಅಲ್ಲಿ ಮಾಡ್ತೇನೆ. ಸರಿ. ಓಕೆ. ಸೊ ಸ್ಪೂನ್ ಕೊಡ್ತೀರಾ? ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಬೀಜ ಮಾತ್ರ ಹಾಕೋದು. ಯಾಕಂತ ಹೇಳಿದ್ರೆ ನಾವು ಕೊತ್ತಂಬರಿ ಲೀವ್ಸ್ ಹಾಕ್ತಿದ್ದೇವೆ. ಸೊ ಇದಕ್ಕೆ 250 ಗ್ರಾಮ್ಸ್ಗೆ ಒಂದು ಸ್ಪೂನ್ ಸಾಕು. ಓಕೆ, ಫೈನ್. ಆಮೇಲೆ ಜೀರಾ ಜಸ್ಟ್ ಫಾರ್ ದ ಟೇಸ್ಟ್ ಅಂತ. ಜಾಸ್ತಿ ಹಾಕಿದ್ರೆ ಅದು ಕಹಿ ಬರ್ತದೆ. ಸೊ ಸ್ವಲ್ಪ ಹಾಕಿದೆ. ಆಮೇಲೆ ಕರಿಮೆಣಸಿನ ಕಾಳು ಹಾಫ್ ಸ್ಪೂನ್. ಒಂದು 6 to 7 ಕಾರ್ನ್ಸ್ ಹಾಕಿದೆ. ಆಮೇಲೆ ಗರಂ ಮಸಾಲ. ಇದರಲ್ಲಿ
ನಾನೀಗ 250 ಗ್ರಾಮ್ಸ್ ಅಲ್ವಾ, ಸೊ ತುಂಬ ಕಮ್ಮಿ ಹಾಕ್ತಿದ್ದೇನೆ. ಇಷ್ಟೇ ಸಾಕು. ಡಿಪೆಂಡ್ ಆನ್ ದ ಕ್ವಾಂಟಿಟಿ, ಎಷ್ಟು ಬೇಕು ಅಷ್ಟು. 1 kgಗೆ ಒಂದು 4 to 5 ಲವಂಗ, ಒಂದೆರಡು ಏಲಕ್ಕಿ ಮತ್ತೆ ಒಂದು ಚಿಕ್ಕ ಪೀಸ್ ಇದು ಹಾಕಿದ್ರೆ ಇಷ್ಟನ್ನು ರೋಸ್ಟ್ ಮಾಡಬೇಕು. ಓಕೆ. ಫಸ್ಟಿಗೆ ಸೊ ಇದು ರೋಸ್ಟ್ ಆಗಿದೆ ಅಲ್ವಾ? ಹೌದು. ಇದೀಗ ಡೈರೆಕ್ಟ್ ಮಿಕ್ಸಿಗೆ ಹಾಕ್ತೇನೆ ನಾನು. ಓಕೆ. ನೆಕ್ಸ್ಟ್ ವೆಟ್ ಇಂಗ್ರೀಡಿಯೆಂಟ್ಸ್, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಬೇಕಲ್ಲ? ಹೌದು. ಸೊ ಇದು ಸ್ವಲ್ಪ ಜಸ್ಟ್ ಫಾರ್ ದ ಸಾಕಲ್ಲ? ಹೌದು ಸಾಕು. ಚಿಲ್ಲಿ ಹಾಕ್ತಿದ್ದಾನೆ, ಒಂದು 2 ಸಾಕು. ಓಕೆ. 1 kgಗೆ ಬೇಕಾದ್ರೆ 4 ಚಿಲ್ಲಿ. ಓಕೆ ಓಕೆ. ಇದ್ರ ಜೊತೆ ಸ್ವಲ್ಪ ಜಿಂಜರ್, ಒಂದು 1/2 ಸ್ಪೂನ್ ಅಷ್ಟು ಹಾಕಿದೆ. ಇದು ಟೇಸ್ಟಿಗೆ ಹಾಕೋದು. ಇದು ಮತ್ತು ಗ್ರೀನ್ ಚಿಲ್ಲಿ ಮತ್ತೆ ಇದು ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಓಕೆ. ಇದು ಜಾಸ್ತಿ ಫ್ರೈ ಮಾಡ್ಲಿಕ್ಕಿಲ್ಲ, ಸ್ವಲ್ಪ ಮೈಲ್ಡ್ ಅಷ್ಟೇ. ಓಕೆ. ಸಾಕು. ಸಾಕಾ? ಆಯ್ತಾ? ಓಕೆ. ನೆಕ್ಸ್ಟ್ ಆನಿಯನ್. ಸೊ ಎಲ್ಲ ಫ್ರೈ ಮಾಡಿ ಹಾಕೋದು? ಹೌದು. ಓಕೆ. ಇದರಲ್ಲಿ ನಾನು 2 ಆನಿಯನ್ಸ್ ತಗೊಂಡಿದ್ದೇನೆ. ಇಫ್ ಇಟ್ ಈಸ್ ಫಾರ್ 1 kg 4 ಆನಿಯನ್ ಹಾಕಬೇಕು. ಓಕೆ. ಇದು 2 ಅಂದ್ರೆ ಚಿಕ್ಕ ಚಿಕ್ಕ. ಸೊ ಇದು ಕೂಡ ಹೇಗೆ ಕಂಪ್ಲೀಟ್ ರೋಸ್ಟ್ ಆಗಬೇಕಾ? ಇಲ್ಲ ಇಲ್ಲ, ಇದು ಜಸ್ಟ್ ಕಲರ್ ಚೇಂಜ್ ಆದ್ರೆ ಆಯ್ತು. ಓಕೆ. ಈಗ ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಹಾಕಿ ಬಿಡೋದು. ಓಕೆ. ಸೊ ಅದು ಕೂಡ ರೋಸ್ಟೇ? ಇದು ರೋಸ್ಟ್ ಅಂತ ಹೇಳಿದ್ರೆ ಸ್ವಲ್ಪ ಬಾಡಿದ್ರೆ ಆಯ್ತು, ಜಾಸ್ತಿ ಅಲ್ಲ. ನೋಡಿ ಇದು ಆನಿಯನ್ಸ್ ಕೂಡ ಸ್ವಲ್ಪ ಬಾಡಿದೆ ಅಷ್ಟೇ, ಫ್ರೈ ಮಾಡ್ಲಿಕ್ಕಿಲ್ಲ. ಜಸ್ಟ್ ಅದರದ್ದು ಹಸಿ ವಾಸನೆ ಹೋದ್ರೆ ಅಷ್ಟೇ. ಆಯ್ತಾ? ಆಯ್ತು ಸಾಕು. ಆಫ್ ಮಾಡುವಲ್ಲ? ಓಕೆ, ಡನ್. ಸೊ ಹಾಗಾದ್ರೆ ಇನ್ನು ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿಗೆ ಹಾಕೊಳ್ಳೋಣ. ಓಕೆ. ಎಸ್. ಸೊ ನೆಕ್ಸ್ಟ್ ಹಾಗಾದ್ರೆ ಗ್ರೈಂಡ್ ಮಾಡಬೇಕು. ನೀರು ಬೇಕಾ? ಹೌದು, ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಹಾಕ್ಲಿಯಾ? ಹಾಕಿ. ಯಾ. ಎಸ್. ಸೊ ಗ್ರೀನ್ ಕಲರ್ ಅಲ್ಲಿ ಮಸಾಲಾ ರೆಡಿ ಆಯ್ತು ಹಾಗಾದ್ರೆ? ಯಾ, ಸಾಕು. ಇನ್ನು ಇದಕ್ಕೆ ಹಾಕಿ ಬಿಡೋಣ, ಯಾಕಂದ್ರೆ ಚಿಕನ್ ಆಲ್ರೆಡಿ ಕರೆಕ್ಟ್ ಬೆಂದಿದೆ. ಓಕೆ. ಡೈರೆಕ್ಟ್ ಹಾಕ್ತಿದ್ದೇನೆ. ಓಕೆ. ಸ್ವಲ್ಪ ನೀರು ಕೊಡಿ. ಹಾಕ್ಲಿಯಾ? ಇಲ್ಲ ಇಲ್ಲ, ಇದಕ್ಕೆ ಹಾಕಿ. ಇದು ಎಲ್ಲ ಮಸಾಲ ಮಿಕ್ಸ್ ಮಾಡಿ ಹಾಕಿ. ಇದು ಡಿಪೆಂಡ್ಸ್, ನಮಗೆ ಜಾಸ್ತಿ ದಪ್ಪ ಬೇಕಾದ್ರೆ ಸ್ವಲ್ಪ ನೀರು ಹಾಕಿದ್ರೆ ಆಯ್ತು. ಓಕೆ. ಅಟ್ ಎನಿ ಕೇಸ್ ನಮಗೆ ಕೋಕೋನಟ್ ಹಾಕ್ಲೇಬೇಕು ಅಥವಾ ನಮಗೆ ಜಾಸ್ತಿ ಗ್ರೇವಿ ಬೇಕಂತ ಹೇಳಿದಾಗ ನಾವು ಅದಕ್ಕೆ ತೆಂಗಿನ ಹಾಲು ಹಾಕ್ಬೋದು. ಇದು ಎಲ್ಲ ಲಾಸ್ಟಿಗೆ ಹಾಕ್ಬೇಕು, ಎಲ್ಲ ಬೆಂದ ಮೇಲೆ ಲಾಸ್ಟಿಗೆ ತೆಂಗಿನ ಹಾಲು ಹಾಕಿದ್ರೆ ಆಯ್ತು. ಓಕೆ. ನಮಗೆ ಹುಳಿ ಜಾಸ್ತಿ ಬೇಕಂತ ಹೇಳಿದ್ರೆ ಟೊಮೆಟೊ ಜಾಸ್ತಿ ಹಾಕ್ಬೋದು, ಅಥವಾ ಗ್ರೈಂಡ್ ಮಾಡುವಾಗ ಹುಳಿ ಕೂಡ ಹುಳಿ ಹಾಕ್ಬೋದು. ಮೋಸ್ಟ್ ಆಫ್ ದ ಟೈಮ್ ನಾವು ಹುಳಿ ಹಾಕ್ತೇವೆ. ಹೌದು ಹೌದು ಹೌದು. ಸೊ ಬೇಕಾದ್ರೆ ಹಾಕೊಳ್ಳಬಹುದು. ಹೌದು, ಸ್ವಲ್ಪ ಜಾಸ್ತಿ ಅಲ್ಲ. ಇದೊಂದು 2 to 3 minutes ಕುಕ್ ಆಗಲಿ. ಓಕೆ. ಲಿಡ್ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡುವಲ್ಲ? ಸೊ ಜಸ್ಟ್ ಮಸಾಲಾ ಜೊತೆ ಬ್ಲೆಂಡ್ ಆದ್ರೆ. ಸೊ ಇದಕ್ಕೆ ಈ ಸಣ್ಣ ಸಣ್ಣ ಪಾವ್ ಬರುತ್ತೆ, ಬನ್ ಎಲ್ಲ, ಅದ್ರ ಜೊತೆ ಎಲ್ಲ ಚೆನ್ನಾಗಿ ಆಗ್ಬೋದಲ್ಲ? ಅದಕ್ಕೆ ಕೂಡ ತುಂಬಾ ಪಾವಿಗೆ ಒಳ್ಳೇದಾಗ್ತದೆ. ಇಡ್ಲಿಸಿಗೆ ಮತ್ತೆ ಅದು ಶಾವಿಗೆ ಮಾಡ್ತೇವಲ್ಲ ಇಡಿಯಪ್ಪಂ, ಅದಕ್ಕೆ ಕೂಡ ಒಳ್ಳೇದಾಗ್ತದೆ, ಚೆನ್ನಾಗುತ್ತೆ. ನಾವು ಮೋಸ್ಟ್ ಆಫ್ ದ ಫಂಕ್ಷನ್ಸ್ ಗೆ ಇಡ್ಲಿ ಅಥವಾ ಏನಾದ್ರೂ ಅಪ್ಪಂ ಅದರಲ್ಲೆಲ್ಲ ಸೊ ಇದಕ್ಕೆ ಪರ್ಫೆಕ್ಟ್ ಆಗುತ್ತೆ ಅಲ್ವಾ? ಜಾಸ್ತಿಯಾಗಿ ಇದರ ಜೊತೆ
ಪೊಟ್ಯಾಟೊ ಕೂಡ ಒಮ್ಮೊಮ್ಮೆ ಹಾಕ್ತಾರೆ. ಹೌದು, ಪೊಟ್ಯಾಟೊ ಕೂಡ ಹಾಕ್ತೇವೆ. ಪೊಟ್ಯಾಟೊ ಹಾಕಿದ್ರೆ ಸ್ವಲ್ಪ ದಪ್ಪ ಆಗ್ತದೆ, ಡಿಫ್ರೆಂಟ್ ಟೇಸ್ಟ್. ಹೌದು. ಅಂಡ್ ಏನ್ ಗೊತ್ತಾ, ಬೇಗ ಒಂದ್ 2-3 ದಿವಸ ಪದಾರ್ಥ ಬರ್ಬೇಕಂತ ಹೇಳಿದ್ರು ಇದು ಆಯ್ತು ಚಿಕನ್. ಸೊ ಈಗ ಲಾಸ್ಟಿಗೆ ನೀರುಳ್ಳಿಯಿಂದ ಒಂದು ಒಗ್ಗರಣೆ ಕೊಡೋಣ. ಸರಿ. ಸೊ ಇಲ್ಲಿ ಗ್ಯಾಸ್ ಹಚ್ಚಲಿಯಾ? ಇದು ಬಂದ್ ಮಾಡ್ತೇನೆ. ಆಯ್ತು. ಓಕೆ. ಒಂದು 2 ಸ್ಪೂನ್ ಆಯಿಲ್ ಹಾಕಿ. ಇದು ಫೈನಲ್ ಟಚ್ ಒಗ್ಗರಣೆಗೆ. ಹೌದು. ಇದು ಆಪ್ಷನಲ್, ನಾವು ಹಾಕ್ತೇವೆ, ಬಟ್ ಅಟ್ ಎನಿ ಕೇಸ್ ಬೇಡದಿದ್ರೆ ಓಕೆ ಹಾಕ್ಬೇಕಂತ ಇಲ್ಲ. ಎಣ್ಣೆ ಬಿಸಿ ಆದ್ಮೇಲೆ ಇದ್ರಲ್ಲಿ ಅರ್ಧ ಆನಿಯನ್ ತಗೊಂಡಿದ್ದೇನೆ. ನಮ್ಗೆ ಎಷ್ಟು ಬೇಕು ಡಿಪೆಂಡ್ಸ್ ಆನ್ ದ ಟೇಸ್ಟ್. ಓಕೆ. ಇದು ಮಾತ್ರ ಒಳ್ಳೆ ಫ್ರೈ ಆಗಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಓಕೆ, ಫೈನ್. ಸೊ ಇದೆಲ್ಲ ರೆಸಿಪಿ ಅತ್ತೆಯಿಂದ ಕಲ್ತ್ಕೊಂಡದ್ದು ಅಥವಾ ನೀವೇ ಕಲ್ತ್ಕೊಂಡ್ರಾ ಹೇಗೆ? ನಾನು ಮಾಡ್ತಿದ್ದೆ, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಬಟ್ ಇದು ಪರ್ಫೆಕ್ಟ್ಲಿ ಅವರು ಹೇಗೆ ಮಾಡ್ತಾರೆ ಹಾಗೆ ಮಾಡೋದು. ಓಕೆ. ಸೊ ಇದು ಅತ್ತೆ ಕೈ ರುಚಿ ಅಲ್ವಾ? ಆಗಿದೆಯಾ? ಇದಾಯ್ತು. ಇದಕ್ಕೆ ಒಗ್ಗರಣೆ ಸೊಪ್ಪು ಸ್ವಲ್ಪ ಹಾಕೋಣ. ಓಕೆ, ಗ್ಯಾಸ್ ಬಂದ್ ಮಾಡಿ. ಆಫ್ ಮಾಡೋದಲ್ಲ? ಓಕೆ. ಹಾಕ್ಬೇಡೋಣ. ಓಕೆ ಓಕೆ, ಡನ್. ಸೊ ರೆಡಿ ಅಲ್ವಾ? ಚಿಕನ್ ಗ್ರೀನ್ ಮಸಾಲಾ ರೆಡಿ ಆಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ಚಿಕನ್ ಗ್ರೀನ್ ಮಸಾಲಾ ಸೂಪರ್ ಆಗಿ ರೆಡಿ ಆಗಿದೆ. ಅರೋಮಾ ಅಂತೂ ಹೇಳ್ತಾ ಇದೆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿ. ಬಟ್ ಟೇಸ್ಟ್ ನಾನು ಆಮೇಲೆ ನೋಡ್ತೇನೆ, ಇದನ್ನು ಮಾಡ್ಕೊಳ್ಳುವ ವಿಧಾನ ಹೇಗೆ ಅಂತ ಒಮ್ಮೆ ನೀವು ನೋಡ್ಕೊಂಡು. ಚಿಕನ್ ಗ್ರೀನ್ ಮಸಾಲಾ ತಯಾರಿಸುವ ವಿಧಾನ: ಮೊದಲು ಕೋಳಿ ಮಾಂಸವನ್ನು ಅರಿಶಿನ ಪುಡಿ ಹಾಗೂ ಉಪ್ಪು ಹಾಕಿ ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಕೋಳಿ ಮಾಂಸವನ್ನು ಹುರಿಯಿರಿ. ನಂತರ ಹೆಚ್ಚಿದ ಟೊಮ್ಯಾಟೊ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ನಿಂಬೆ ರಸ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಇನ್ನೊಂದೆಡೆ ಧನಿಯಾ 1 ಚಮಚದಷ್ಟು, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕರಿಮೆಣಸು, ಚಕ್ಕೆ, ಲವಂಗ, ಏಲಕ್ಕಿಯನ್ನು ಹುರಿದಿಟ್ಟುಕೊಳ್ಳಿ. ಆನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ 4 ರಿಂದ 5 ಹಸಿಮೆಣಸು, ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹುರಿದು ಎಲ್ಲವನ್ನು ಒಟ್ಟಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಬೆಂದ ಕೋಳಿ ಮಾಂಸಕ್ಕೆ ಹಾಕಿ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಕರಿಬೇವು ಹಾಕಿ ಒಗ್ಗರಣೆ ತಯಾರಿಸಿಕೊಳ್ಳಿ. ತಯಾರಿಸಿದ ಈ ಒಗ್ಗರಣೆಯನ್ನು ಮಸಾಲೆಗೆ ಸೇರಿಸಿ ಬೆರೆಸಿ. ಈಗ ರುಚಿಕರ ಚಿಕನ್ ಗ್ರೀನ್ ಮಸಾಲಾ ಇಡ್ಲಿ ಆಪದೊಂದಿಗೆ ಸವಿಯಲು ಬಲು ರುಚಿಕರ. ಎಸ್ ಮೇಡಮ್, ಸೊ ರಾಜ್ಮಾ ಸಲಾದ್, ಅದರ ಜೊತೆಗೆ ಚಿಕನ್ ಗ್ರೀನ್ ಮಸಾಲಾ, ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಒಂದು ಕುಚಲಕ್ಕಿ ಊಟ ರೆಡಿ ಇದ್ರೆ ಮಧ್ಯಾಹ್ನದ ಊಟ ಫುಲ್ ಇದಾಗೆ ಅಲ್ವಾ? ಒಂದ್ ಕಡೆಯಲ್ಲಿ ವೆಜ್, ಇನ್ನೊಂದು ಕಡೆಯಲ್ಲಿ ನಾನ್ ವೆಜ್. ಎಸ್, ಸೊ ಟೇಸ್ಟ್ ನೋಡುವಾಗದ್ರಲ್ವಾ? ಎಸ್, ತಕೊಳ್ಳಿ ಮೇಡಮ್. ಸೊ ಇದು ರಾಜ್ಮಾ ಫುಲ್ ಕಂಪ್ಲೀಟ್ ಒಟ್ಟಿಗೆ ತಿಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ವೆರಿ ನೈಸ್. ಸೊ ಯಾವಾಗಲೂ ಸಲಾದ್ ಈ ಥರ ಇರಬೇಕು, ಮೌತ್ ಫುಲ್ ಆಗಬೇಕು. ಸೊ ಅದನ್ನು ಹೀಗೆ ಜಗಿತಾ ಎಂಜಾಯ್ ಮಾಡ್ಲಿಕ್ಕೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ರಾಜ್ಮಾದೊಂದು ಮೈಲ್ಡ್ ಟೇಸ್ಟ್ ಜೊತೆಗೆ ಉಪ್ಪು, ಅದರ ಜೊತೆಗೆ ಈ ಕುಕುಂಬರ್, ಟೊಮ್ಯಾಟೊ ಎಲ್ಲ ರಾ ಅಲ್ವಾ? ಸೊ ಅದರ ಫುಲ್ ಜ್ಯೂಸಿ ಆಗಿ ಫುಲ್ ಬಾಯಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಯಾವಾಗಲೂ ತಿನ್ನುವಂತಹ ಸಲಾದ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ? ಯಾಕಂದರೆ ರಾಜ್ಮಾದು ಟೇಸ್ಟೇ ಬೇರೆ. ದಟ್ ಈಸ್ ಅ ಟೇಸ್ಟ್ ಮೇಕರ್ ಇದರಲ್ಲಿ. ಸೊ ಚೆನ್ನಾಗಿದೆ, ವೆರಿ ನೈಸ್. ಸೊ ಇದು ಟೇಸ್ಟ್ ನೋಡುವಾಗ ತಗೊಳ್ಳಿ. ಸೊ ಚಿಕನ್ ಗ್ರೀನ್ ಮಸಾಲಾ, ವಾವ್, ರಿಯಲಿ ಆಸಮ್.
ಎಲ್ಲ ನೀವು ಫ್ರೈ ಮಾಡಿ ಹಾಕಿರೋದ್ರಿಂದ ಯೂಶುವಲಿ ತಿನ್ನುವಂತಹ ಮಸಾಲಕ್ಕೂ ಇದ್ರ ಮಸಾಲಕ್ಕೂ ತುಂಬಾ ಚೇಂಜಸ್ ಇದೆ. ಅಂಡ್ ನೀವು ಹೇಳ್ದಾಗಿನ ಚಿಕನ್ ಒಳ್ಳೆ ಜ್ಯೂಸಿ ಆಗಿ ಮಸಾಲ ಜೊತೆ ಬ್ಲೆಂಡ್ ಆಗುತ್ತೆ ಅಂಡ್ ಆಸಮ್ ಆಗಿದೆ ಟೇಸ್ಟ್. ರಿಯಲಿ ಯಾವಾಗ್ಲೂ ಒಂದು ಚಿಕನ್ ಪದಾರ್ಥ ತಿನ್ನೋದಕ್ಕಿಂತ ಇದು ಸ್ವಲ್ಪ ಚೇಂಜಸ್ ಇದೆ. ಕೊತ್ತಂಬರಿ ಸೊಪ್ಪು ಮತ್ತು ಉಳಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳ ಫ್ರೈಡ್ ಟೇಸ್ಟ್ ಇದೆಯಲ್ವಾ, ಸಖತ್ ಬ್ಲೆಂಡ್ ಆಗ್ತಾ ಇದೆ. ವೆರಿ ನೈಸ್. 2 ಖುಷಿ ಆಯ್ತು. ಸೊ ಮಧ್ಯಾಹ್ನ ಊಟ ಅಂತ ಇದ್ರಲ್ಲೇ ಮುಗಿಸೋದು. ಹಾಗಾದ್ರೆ ಹೇಗನಿಸ್ತು ನಿಮ್ಗೆ? ಇದು ನಾನ್ ಮಾಡುವ ರೆಸಿಪೀಸ್ ಎಲ್ಲರೂ ನೋಡ್ತಾರೆ, ಸೊ ತುಂಬಾ ಖುಷಿ ಆಗುತ್ತೆ. ಸೊ 2 ಸಲ ಬಂದ್ರಿ, ಹೇಗಿತ್ತು ರೆಸ್ಪಾನ್ಸ್ ಎಲ್ಲ? ಹೌದು, ನಾನು ಆಚೆಚೆ ಹೋದ್ರೆ ನನ್ನ ಫ್ರೆಂಡ್ಸ್ ಯಾರಾದ್ರೂ ಸಿಕ್ಕಿದ್ರೆ ನಮ್ಮ ಟಿವಿಯಲ್ಲಿ ಬಂದಿದ್ದೆಲ್ಲ ರೆಸಿಪಿ ನೋಡಿದೆ, ಟ್ರೈ ಕೂಡ ಮಾಡಿದೆ. ತುಂಬಾ ಮಂದಿ ಹೇಳಿದ್ರು ಟ್ರೈ ಮಾಡಿದೆ ಅಂತ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಡಿಗೆ ಮನೆಗೆ ಬಂದಕ್ಕೆ. ಸೊ ಹಾಗೇನೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ನಿಮ್ಗೆ. ಥ್ಯಾಂಕ್ ಯು. ಅಂಡ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ತುಂಬಾ ಚೆನ್ನಾಗಿದೆ. ಹೆಲ್ದಿ ಬೇರೆ ಇದೆ, ಟೇಸ್ಟ್ ಇನ್ನೂ ಇದೆ. ಖುಷಿ ಆಯ್ತು ಇವತ್ತಂತೂ. ಸೊ ಖಂಡಿತವಾಗ್ಲೂ ವೀಕ್ಷಕರೇ, ಇದೆಲ್ಲ ಆಗ್ತಾ ಇರುವಾಗ ಮನೆಯಲ್ಲೂ ಕೂಡ ನೀವು ನಾಳೆನ ಸಂಜೆನ ರಾತ್ರಿಗೋ ಯಾವಾಗಾದ್ರೂ ಟ್ರೈ ಮಾಡಿ. ಖಂಡಿತವಾಗ್ಲೂ ಹೆಲ್ದಿ ಆ್ಯಂಡ್ ದ ಬೆಸ್ಟ್ ರೆಸಿಪಿ. ಸೊ ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಗೆಸ್ಟ್ ಅಥವಾ ಮತ್ತೆರಡು ರೆಸಿಪಿಗಳ ಜೊತೆ ನಮ್ಮ ಅಡಿಗೆ ಮನೆಯಲ್ಲಿ ಸಿಗೋಣ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.